ಕಾರ್ಕಳ ನಗರದ ಒಳಚರಂಡಿಗೆ ನೂತನ ಕೊಳವೆ ಅಳವಡಿಸುವ 1ನೇ ಹಂತದ ಕಾಮಗಾರಿ ಪೂರ್ಣಗೊಂಡಿದ್ದು, ಇದೀಗ ಸಂಗ್ರಹಗೊಳ್ಳುವ ನಗರದ ಕೊಳಚೆಯ ಮಲಿನ ನೀರನ್ನು ಶುದ್ಧೀಕರಿಸುವ ಕಾರ್ಯ ನಡೀತಾ ಇದೆ. ಮೊದಲು ನಗರದಿಂದ ಶೇಖರಣೆಗೊಂಡಂತಹ ಕೊಳಚೆ ನೀರು ಹಾಗೆಯೇ ನದಿ ಹಾಗೂ ಇತರ ಕೃಷಿ ಭೂಮಿಗಳಿಗೆ ಹರಿದು ಪರಿಸರಕ್ಕೆ ಹಾನಿ ಉಂಟಾಗ್ತಾ ಇತ್ತು. ಇದರಿಂದಾಗಿ ಸಾರ್ವಜನಿಕರಿಗೆ ತೊಂದರೆಯಾಗುವುದನ್ನು ಮನಗಂಡು ಕಾರ್ಕಳ ಶಾಸಕ ವಿ ಸುನೀಲ್ ಕುಮಾರ್ ಅವರು ಕಾರ್ಕಳದಲ್ಲಿ ಅತ್ಯಾಧುನಿಕ ವ್ಯವಸ್ಥೆಯ ಒಳಚರಂಡಿ ಕಾಮಗಾರಿಯನ್ನು ಮಂಜೂರುಗೊಳಿಸಿದ್ದು, ಈ ನಿಟ್ಟಿನಲ್ಲಿ ವೈಜ್ಞಾನಿಕವಾಗಿ ಮಲಿನ ನೀರನ್ನು ಶುದ್ಧೀಕರಣಗೊಳಿಸುವಂತಹ ಘಟಕವನ್ನು ಅಳವಡಿಸಿಕೊಂಡಿದ್ದು ಕಾಮಗಾರಿಕೆಯು ಪ್ರಗತಿಯಲ್ಲಿದೆ. ಇದರಿಂದ ಮುಂದಿನ ದಿನಗಳಲ್ಲಿ ನಗರದಲ್ಲಿ ಪೋಲಾಗಿ ಹರಿತಾ ಇದ್ದ ನೀರು ಬಳಕೆ ಮಾಡಬಹುದಾಗಿದೆ. ಇದರಿಂದಾಗಿ ಮುಂದಿನ ದಿನಗಳಲ್ಲಿ ನಗರದಲ್ಲಿ ಪೋಲಾಗಿ ಹರಿಯುವ ನೀರನ್ನ ಮರುಬಳಕೆ ಮಾಡಬಹುದಾಗಿದೆ. ಆಳಗುಂಡಿಯಲ್ಲಿ ಶೇಖರಗೊಳ್ಳುವಂತಹ ಮಳೆ ನೀರನ್ನ 3 ಹಂತಗಳಲ್ಲಿ ಶುದ್ಧೀಕರಿಸಿ ಈ ನೀರನ್ನ SBR ಟೆಕ್ನಾಲಜಿ ಮೂಲಕ ಮರುಬಳಕೆಗೆ ಸಿದ್ಧಗೊಳಿಸಲಾಗ್ತಾ ಇದೆ.